ಅಂಧತ್ವ ಮೆಟ್ಟಿ ನಿಂತು ಆಕೆ ಸಾಧಿಸಿದ್ದೇ ಅದ್ಭುತ. ಮಾತಿನಲ್ಲೇ ಹೇಳಿ ಬರೆದಿದ್ದಾಳೆ 3 ಪುಸ್ತಕ. ಜಗತ್ತನ್ನ ಕಣ್ಣಿನಿಂದ ನೋಡಲಾಗದೇ ಇದ್ರು ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವ ಸ್ಫೂರ್ತಿದಾಯಕಿ ಆಕೆ. ಅಂತಹ ವಿಶೇಷ ಸಾಧಕಿಗೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ವಿಡಿಯೋ ಕಾಲ್ ಮೂಲಕ ಬರ್ಡೇ ವಿಶ್ ಮಾಡಿದ್ದಾರೆ. ಯಾರು ಆ ಮಹಿಳೆ, ಆಕೆಯ ಸಾಧನೆ ಎಂತಹದ್ದು ನೀವೇ ನೋಡಿ. ಸಾಧಿಸುವ ಛಲವೊಂದು ಇದ್ರೆ ಸಾಧನೆಗೆ ಯಾವುದೂ ಅಡ್ಡಿಯಿಲ್ಲ. ಮನುಷ್ಯನ ಜೀವನದಲ್ಲಿ ಯಾವುದು ಅಸಾಧ್ಯ ಎಂಬುದೇ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ದೃಶ್ಯದಲ್ಲಿ ಕಾಣ್ತಾ ಇರುವ ಈ ಮಹಿಳೆ. ಅಂಧತ್ವ ಶಾಪವಲ್ಲ, ವರ ಎನ್ನುವಂತೆ ಸಾಧಿಸಿ ಇತರರಿಗೂ ಸ್ಫೂರ್ತಿ ತುಂಬುವ ಛಲಗಾತಿಯ ಹೆಸರು ಸೌಮ್ಯ. ಉಡುಪಿಯ ಗುಂಡಿಬೈಲು ನಿವಾಸಿ. ಬಾಲ್ಯದಲ್ಲಿ ಸಾಮಾನ್ಯರಂತೆ ಇದ್ದ ಈಕೆಗೆ ಸ್ನಾತಕೋತ್ತರ ಪದವಿ ಓದುತ್ತಿರುವಾಗ ಮ್ಯಾಕ್ಯುಲರ್ ಡಿಜನರೇಷನ್ ಎನ್ನುವ ಕಣ್ಣಿನ ಸಮಸ್ಯೆ ಒಕ್ಕರಿಸಿಕೊಳ್ಳುತ್ತೆ. ಎದುರು ನಿಂತವರೇ ಕಾಣದಷ್ಟು ಕುರುಡುತನ, ಬದಿಯ ವಸ್ತು ಕೂಡ ಕಾಣಿಸುವುದು ಅಲ್ಪ ಸ್ವಲ್ಪ. ರಾತ್ರಿ ಸಂಪೂರ್ಣ ಕುರುಡುತನ ಆಕೆಗಿರುವ ಕಣ್ಣಿನ ಸಮಸ್ಯೆ. ಇಂತಹ ಅಪರೂಪದ ಈ ಕಾಯಿಲೆ ಸದ್ಯಕ್ಕೆ ಮದ್ದಿಲ್ಲ. ಹಾಗಂತ ಆಕೆ ನನ್ನ ಜೀವನ ಮುಗೀತು, ಲೈಫ್ ಲಾಸ್ ಅಂತ ಸುಮ್ಮನೆ ಕೈಕಟ್ಟಿ ಕುಳಿತಿಲ್ಲ. ತನ್ನ ಆಸಕ್ತಿಯ ಸಾಹಿತ್ಯದ ಕಡೆಗೆ ಮತ್ತಷ್ಟು ತೊಡಗಿಸಿಕೊಳ್ತಾಳೆ. ಇದರ ಪ್ರತಿಫಲವೇ ಹಿರಿಮನೆ ಎಸ್ಟೇಟ್, ಆಗ ಸಂಚೆಯಾಗಿತ್ತು, ಕತ್ತಲಲ್ಲೊಂದು ಕಿರಣ ಎನ್ನುವ ಅದ್ಭುತ ಪತ್ತೆದಾರಿ ಕಾದಂಬರಿಗಳು. ಇನ್ನೊಂದು ಕಾದಂಬರಿ ತಿಂಗಳ ಒಳಗೆ ಬರಲಿದೆ. ಕಾದಂಬರಿ ಬರೆಯೋಕೆ ಸಾಧ್ಯವಾಗದ ಸೌಮ್ಯ ಬೇರೊಬ್ಬರಿಗೆ ಮೆಸೇಜ್ ಮಾಡಿ ಅವರ ಸಹಾಯವನ್ನ ಪಡೆದು ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ. With all over Karnataka, ಎಲ್ಲ public libraries will circulate papers. Okay, totally police investigation, court scenes, ಮತ್ತೆ ಎವಿಡೆನ್ಸಸ್, ಒಂದು ಸಣ್ಣ ಹಿಂಟ್, ಒಂದು ಕ್ಲೂ ಸಿಕ್ಕಿದ್ರು ಪೊಲೀಸ್ ಅದರ ಹಿಂದೆ ಹೇಗೆ ಅದನ್ನು ಸುಳಿವನ್ನು ಸಾಕ್ಷಿಯಾಗಿ ಹೇಗೆ ಪರಿವರ್ತನೆ ಮಾಡ್ತಾರೆ, ಒಂದು ಕಾರ್ಯಾಚರಣೆ ಅಂದ್ರೆ ಎಷ್ಟು ಕಷ್ಟ ಉಂಟು, ಎಷ್ಟು ಸಸ್ಪೆಕ್ಟ್ಗಳಿರ್ತಾರೆ, ಮೈಂಡ್ ಸೆಟ್, ಅವ್ರ ಹತ್ರ ಕ್ವೆಶ್ಚನಿಂಗ್ ಮಾಡಿಸಿದಾಗ ಅವರು ರಿಯಾಕ್ಟ್ ಮಾಡುವ ರೀತಿ, ಇಂಥದ್ದೆಲ್ಲ. ಸೊ ಆ್ಯಂಡ್ ಇದು ಕತ್ತಲಲ್ಲೊಂದು ಕಿರಣ ಅಂತೇಳಿ ಈ ಬುಕ್ಕಲ್ಲಿ ಬುಕ್ಕಿನ ಟೈಟಲಲ್ಲೇ ಎಲ್ಲ ಇಡೀ ಸಸ್ಪೆನ್ಸ್ ರಿವೀಲ್ ಆಗುವಂಥದ್ದು ಇದೆ. ಅದೊಂದು ಓದುಗರಿಗೆ ಒಂದು ಸವಾಲು. ಓಕೆ, ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಹೊರನೋಟಕ್ಕೆ ಒಂದು ಅಕ್ಕ ತಂಗಿಯರದ್ದು ಒಂದು ಒಬ್ಬ ಹುಡುಗನನ್ನು ಪ್ರೀತಿಸಿ ಅವರು ಕಾದಾಡುವಂಥದ್ದು ಹೊರನೋಟಕ್ಕೆ. ಆದರೆ ಕಥೆಯ ಕೊನೆಗೆ ಬಂದಾಗ ಅಲ್ಲಿಗೆ ತುಂಬ ಇದು ವಿಷಯಗಳಿದ್ರಲ್ಲಿ ಇದೆ, ಓದಿಸ್ಕೊಂಡು ಹೋಗ್ತದೆ. ಆದರೆ ಕಥೆಯ ಕೊನೆಯ ಹಂತಕ್ಕೆ ಬಂದಾಗ ಗೊತ್ತಾಗ್ತದೆ ಆ್ಯಕ್ಚುಲಿ ಕತೆ ಏನು ಅಂತ ಹೇಳಿ. ಮೊದಲು ಅಷ್ಟು ಸಂಬಂಧವೇ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಕತೆ ಕೊನೆ ಆಗ್ತದೆ. ಟೋಟ್ಲಿ ಒಂದು ಮೇಜರ್ ಟ್ವಿಸ್ಟ್ ಕಥೆಯ ಎಂಡಲ್ಲಿ. ಓಕೆ, ಆಮೇಲೆ ಇದು ಒನ್ ಆಫ್ ದ ರಿಚೆಸ್ಟ್ ಅಪಾರ್ಟ್ಮೆಂಟ್ ಆಫ್ ದ ಸಿಟಿ, ಅಲ್ಲಿ ಆಗುವಂಥದ್ದು ಒಂದು ಟ್ರಾಜಿಡಿ, ಒಂದು ದುರಂತ, ಒಂದು ಮರ್ಡರ್. ಸೊ ಅದರ ಮೇಲೆ ಇಡೀ ಕತೆ ಹೇಳಲಾಗಿದೆ. ಇದು ಮೇಜರ್ ಎವಿಡೆನ್ಸ್ ಏನಂತ ಹೇಳಿದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗ್ತದೆ ಯಾರು ಮರ್ಡರ್ ಮಾಡಿರುವಂಥ ವ್ಯಕ್ತಿ ಒಬ್ಬ ಎಡಚ ಆಗಿರಬಹುದು ಅಂತ ಹೇಳಿ ಬರ್ತದೆ. ಸೊ ಅದರ ಮೇಲೆ ಇಡೀ ಕಾರ್ಯಾಚರಣೆ ಹೋಗುವಂಥದ್ದು. ಆಮೇಲೆ ಕೋರ್ಟ್ ಸೀನ್ಗಳು ಇದ್ದಾವೆ, ಲಾಯರ್ಗಳು ಇದ್ದಾರೆ, ಸುಳ್ಳು ಹೇಳಿ ಸತ್ಯವನ್ನು ಹೊರ ತೆಗಿತಾರೆ, ಅಂತಹ ಒಂದು ಪ್ರಯತ್ನಗಳು ಇದರಲ್ಲಿ ಉಂಟು. ಆಮೇಲೆ ಶ್ರೀಮಂತಿಕೆಯ ತಳಕು ಬೆಳಕು, ಹೇಗೆ ಜನರು ಅದಕ್ಕೆ ಮರಳಾಗ್ತಾರೆ ಎನ್ನುವಂಥದ್ದು ಒಂದು ಉಂಟು. ಸೌಮ್ಯ ಅವರಿಗೆ ಅಂಧತ್ವ ಇದ್ರೂ ಕೂಡ ವಿದೇಶಿ ಕಂಪನಿಯೊಂದರ ಪ್ರಾಜೆಕ್ಟ್ ವರ್ಕ್ ಅನ್ನ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಸ್ಫೂರ್ತಿ ತುಂಬುವ ಭಾಷಣವನ್ನ ಮಾಡಿ ಜೀವನೋತ್ಸವವನ್ನ ಹೆಚ್ಚಿಸ್ತಾ ಇದ್ದಾರೆ. ಇಂತಹ ವಿಶೇಷ ಸಾಧಕಿಯನ್ನ ಗುರುತಿಸಿದ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸೌಮ್ಯ ಅವರ ಬರ್ತ್ಡೇಗೆ ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ. ಮುಂದಿನ ವಾರ ಊರಿಗೆ ಬಂದಾಗ ಮೀಟ್ ಆಗುವ ಭರವಸೆಯನ್ನ ನೀಡಿದ್ದಾರೆ. ಮೀಟ್ ಆದಾಗ ತನ್ನ ಕಾದಂಬರಿ ಸಿನಿಮಾ ಮಾಡುವ ಬಯಕೆಯನ್ನ ಸಿಂಪಲ್ ಸ್ಟಾರ್ ಮುಂದೆ ಇಡಲಿದ್ದಾರೆ ಸೌಮ್ಯ. ಸೊ ಫ್ಯಾಮಿಲಿ, ಫ್ರೆಂಡ್ಸ್, ಸ್ವಲ್ಪ ಗೇಮ್ಸ್, ಸ್ವಲ್ಪ ಸ್ಮಾಲ್ ಗೆಟ್ ಟುಗೆದರ್, ಸ್ಮಾಲ್ ಡಿನ್ನರ್. ಉಡುಪಿಗೆ ಯಾವಾಗ ಸರ್ ಬರೋದು? ಓಕೆ, ಒನ್ ಚಾನ್ಸ್ ಆಫ್ ಮೀಟಿಂಗ್ ಯು. ಓಕೆ, ಯಾ ಸರ್. ಒಟ್ನಲ್ಲಿ ಎಲ್ಲಾ ಸರಿ ಇದ್ದು ಅವಕಾಶ ಇಲ್ಲ ಅಂತ ನೆಪ ಹೇಳಿಕೊಂಡು ಕಾಲ ಕಳೆಯುವ ಇಂದಿನ ದಿನಗಳಲ್ಲಿ ಕುರುಡುತನ ಇದ್ರೂ ಸಾಧಿಸ್ತಾ ಇರುವ ಸೌಮ್ಯ ಸಾಧನೆ ನಮಗೆಲ್ಲ ಸ್ಫೂರ್ತಿ. ಇಂತಹ ಮಹಿಳೆಯನ್ನ ಗುರುತಿಸಿದ್ದು ರಕ್ಷಿತ್ ಶೆಟ್ಟರ ಸಿಂಪ್ಲಿಸಿಟಿಗೆ ಸಾಕ್ಷಿ.
ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.